ಕುಡಿಯಲು ಶುದ್ಧ ನೀರಿಲ್ಲದೆ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಕೊರಂಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಾಸಲಕುಂಟೆ ಗ್ರಾಮಸ್ಥರು ಕಂಗಾಲಾಗಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊರಂಕೋಟೆ ಗ್ರಾಮ ಪಂಚಾಯತ್ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲು ವಿಫಲವಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು 5 ತಿಂಗಳಾದರೂ ಇನ್ನೂ ಅದನ್ನು ಸರಿಪಡಿಸುವ ಗೋಜಿಗೆ ಅಧಿಕಾರಿಗಳು ಹೋಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆ ಮಾಡುವಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ವಿಫಲವಾದ ಪರಿಣಾಮ 5 ತಿಂಗಳಿಂದ ದಾಸಲಕುಂಟೆ ಗ್ರಾಮದ ಜನರು ಶುದ್ಧ ಕುಡಿಯುವ ನೀರಿಲ್ಲದೆ ಪರದಾಟ ನಡೆಸ್ತಾ ಇದ್ದಾರೆ. ಪಕ್ಕದ ಊರಿನಿಂದ ಕುಡಿಯುವ ನೀರನ್ನ ತರುವ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಕಳೆದ 1 ವರ್ಷದಿಂದ ಇಲ್ಲಿಗೆ ವಾಟರ್ ಮ್ಯಾನ್ ಕೂಡ ಇಲ್ಲ. ಗ್ರಾಮದಲ್ಲಿ ಜಲಜೀವನ ಯೋಜನೆ ಅನುಷ್ಠಾನ ಮಾಡುವಲ್ಲಿ ಸ್ಥಳೀಯ ಪ್ರಾಧಿಕಾರ ವಿಫಲವಾಗಿದೆ. ಜಲಜೀವನ ಯೋಜನೆಯ ಕಾಮಗಾರಿಯು ಮೂಲೆಗೆ ಬಿದ್ದಿದೆ. ಟೆಂಡರ್ ಆಗಿದ್ರೂ ಗುತ್ತಿಗೆದಾರ ಬಂದು ಕೆಲಸ ಮಾಡ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ತಾಲೂಕು ಪಂಚಾಯತಿಯು ದಾಸಲಕುಂಟೆ ಗ್ರಾಮದ ಸಮಸ್ಯೆಯನ್ನು ಪರಿಶೀಲಿಸಿ ಶೀಘ್ರವೇ ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಕೊರಂಕೋಟೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸೂಚನೆ ನೀಡಲಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕದ ರಿಪೇರಿ ಮಾಡಿಸಿ ಗ್ರಾಮಸ್ಥರಿಗೆ ನೀರನ್ನ ಪೂರೈಕೆ ಮಾಡ್ತೀವಿ ಎಂದರು. ಚಂದನ ಅಂತ ನಮ್ಗೆ ಕುಡಿಯೋ ನೀರಿನ ಸಮಸ್ಯೆ 1 ವರ್ಷದಿಂದ ಕುಡಿಯೋ ನೀರಿಲ್ಲ. ಇಲ್ಲಿ ಪಕ್ಕ ಮಣ್ವಿನ ಕುರ್ಕೆಗೆ ಹೋಗಿ ಮಣ್ವಿನ ಕುರ್ಕೆಯಿಂದ ನೀರ್ ತರಬೇಕು. ನಮ್ಮನೆಗಳ ಗಾಡಿ ಇರೋರು ತರ್ತಾರೆ, ಗಾಡಿ ಇಲ್ದೋರು ನಡ್ಕೊಂಡ್ ಹೋಗಿ ತರಕಾಗುತ್ತಾ? ಅವ್ರೆಲ್ಲ ತೋಟದಲ್ಲಿ ಬಿಡೋದ್ನ ನೀರ್ ತಂದು ಬಳಸ್ಕೊತಾರೆ. ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮೂರಲ್ಲಿಲ್ಲ. ಮತ್ತೆ ಮನೆ ನಲ್ಲಿಗಳು ಹಾಕಿದ್ದಾರೆ. ನಮ್ಮನೆ ಮತ್ತೆ ಇಲ್ಲಿ ಪಕ್ಕದ ಮನೆ ಯಾರ್ಯಾರ ಮನೆಗೂ ಸ್ವಲ್ಪ ನಲ್ಲಿಗಳೇ ಹಾಕಿಲ್ಲ. 1-2-3 ಕಡೆ ಹಾಕಿದ್ದಾರೆ ಅಷ್ಟೇನೆ. ಅವು ಈಗ ನೀರ್ ಬಿಟ್ಟಿಲ್ಲ ಅಂತ ಎಲ್ಲ ನಲ್ಲಿ ಕಿತ್ತಾಕ್ತಿದ್ದಾರೆ. ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲೇ ವರ್ಷದಿಂದ ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ. ಬೇರೆ ಅಕ್ಕಪಕ್ಕ ಹೋಗಿ ಗಾಡಿ ಇರೋರು ತರ್ತಾರೆ, ಗಾಡಿ ಇಲ್ದವ್ರು ತೋಟದಲ್ಲಿ ಇಟ್ಕೊಂಡ್ಬಂದು ಕುಡಿತಾ ಇದ್ದಾರೆ. ಸಂಬಂಧಪಟ್ಟವ್ರಿಗೆ ಏನಾದ್ರು ವಿಚಾರ ತಂದಿದ್ದೀರಾ? ಇಲ್ಲಿ ಮೆಂಬರ್ಗಳಿಗೆಲ್ಲ ಹೇಳಿದ್ದಾರೆ. ಮೆಂಬರ್ಗಳು ಅವ್ರಿಗೆ ಹೇಳ್ತಿದ್ದಾರೆ ಪಿಡಿಒ ಯಾರು ಬಂದು ತಲೆ ಕೆಡಿಸ್ಕೊಂಡಿಲ್ಲ. ಅವರು ಮೆಂಬರ್ಗಳು ಹೇಳ್ತಾ ಇದಾರೆ ಪಿಡಿಒ ಅವ್ರು ಸ್ಪಂದಿಸ್ತಾ ಇಲ್ಲ, ನಮಗೆ ಇಂಜಿನಿಯರ್ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಅವ್ರು ಬಂದು ರೆಡಿ ಮಾಡೋದ್ರು. ಫಸ್ಟ್ ಹಾಕ್ದಾಗ 3 ದಿನಕ್ಕೂ ಕೆಟ್ಟೋಗೋದು. ಬಂದ್ ರೆಡಿ ಮಾಡೋದ್ರು ಮತ್ತೆ 3 ದಿನಕ್ಕೆ ಕೆಟ್ಟೋಗೋದು. ಯಾವಾಗ ರೆಡಿ ಮಾಡೋದ್ರು ಕೆಟ್ಟೋಗುತ್ತೆ. ಈಗ ಪೂರ್ತಿ ಬಂದೇ ಇಲ್ಲ, ರೆಡಿ ಮಾಡೇ ಇಲ್ಲ. ಬಹಳ ದಿನ ಆಗಿದೆ. ಒಟ್ಟಾರೆ ಎಷ್ಟು ತಿಂಗಳಿಂದ ಸಮಸ್ಯೆ ಇದೆ? ವರ್ಷ ಆಗ್ತಾ ಬಂದಿದೆ. ವರ್ಷದಿಂದನೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ತೋಟದಲ್ಲಿ ಇಟ್ಕೊಂಡ್ಬಂದು ಕುಡಿಬೇಕು. ಕುಂಟೆ ಗ್ರಾಮ ಕೊರಂಕೋಟೆ ಗ್ರಾಮ ಪಂಚಾಯತಿ ದಾಸಲಕುಂಟೆ ರಾಜಣ್ಣ ಅಂತ ಹೇಳ್ಬಿಟ್ಟು ಸುಮಾರು ಇದು 8 ತಿಂಗಳಿಂದ ಆರ್ ಆಫ್ ಪ್ಲಾಂಟ್ ನೀರು ರಿಪೇರಿ ಬಂದಿದೆ. ನಾವು ಪಿಡಿಒ ಆಗಿರ್ಬೋದು, ಎಡಬ್ಲ್ಯೂ ಕುಡಿಯೋ ನೀರಿನ ಎಡಬ್ಲ್ಯೂ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಹೇಳಿದೀವಿ. ಯಾರು ಇದ್ ಕಡೆ ಬಂದು ಗಮನ ಹರಿಸಿಲ್ಲ. ಜನಗಳು ಮೆಂಬರ್ಗಳು ಮಂತಾಗ ಬಂದು ಬಾಯಿ ಬಂದಾಗ ಬೈದ್ ಹೋಗ್ತಾ ಇದಾರೆ. ನಾವು ಪಿಡಿಒ ಸುಮಾರು 10-20 ಸತಿ ನಾವು ಹೇಳಿದೀವಿ. ಯಾವ್ದು ಗಮನ ಕೇಳಿದ್ರೆ ದುಡ್ಡಿಲ್ಲ, ಪಂಚಾಯತ್ ದುಡ್ಡಿಲ್ಲ, ನೋಡೋಣ ರೆಡಿ ಮಾಡ್ಸೋಣ ಅಂತ ಇದೆ ಕಾರಣಗಳು ಹೇಳ್ಕೊಂಬತ್ತಾರೆ. ಬಿಟ್ರೆ ಯಾವುದೇ ಕಾರಣಕ್ಕೆ ಇಲ್ಲಿ ಶುದ್ಧ ನೀರಿನ ಘಟಕ ಇದ್ದು ಸುಮ್ಮನೆ ನಾಮಕಾವಸ್ಥೆ ಆಗಿದೆ. ಬಿಟ್ರೆ ಶುದ್ಧ ನೀರು ಕೊಡಕ್ ನಮ್ ಕೈಲಿ ಆಗಿಲ್ಲ. ಎಷ್ಟು ತಿಂಗಳಿಂದ ಸಮಸ್ಯೆ? ಸುಮಾರು 8 ತಿಂಗಳಿಂದ 9 ತಿಂಗಳಾಗಿದೆ. 8 ತಿಂಗಳಿಂದ ಪಿಡಿಒ ಇಲ್ಲಿಗೆ ಬಂದೇ ಇಲ್ವಾ? ನೋಡೇ ಇಲ್ವಾ? ಪರಿಶೀಲನೆ ಮಾಡಿಲ್ವಾ? ಬರ್ತಾರೆ, ಆಯ್ತು ಮಾಡಿಸ್ ಅಂತ ಹೇಳಿ ಹೋಗ್ತಾರೆ ಅಷ್ಟೇ. ಬಿಟ್ರೆ ಹೇಳಿ ಸಾಕಾಗ್ಬಿಡ. ಮೀಟಿಂಗ್ ನ ಸಮೇತ ಹೇಳಿದ್ದಾರೆ ಸದಸ್ಯರುಗಳು. ಅದು ಯಾವ್ದು ಗಮನ ತಗೊಂತಾ ಇಲ್ಲ. ಏನಾಗಿದೆ ಈಗ? ರಿಪೇರಿ ಇದೆ. ರಿಪೇರಿ ಮಾಡಿಸ್ತಾ? ಹೌದು, ರಿಪೇರಿ ಮಾಡಿಸ್ತಾ ಇಲ್ಲ. ಕೇಳಿ ದುಡ್ಡಿಲ್ಲ ಅಂತಾರೆ. ಆಮೇಲೆ ಹ್ಯಾಂಡ್ ಓವರ್ ತಗೊಂಡ್ಬೇಡ್ರಿ ಅಂತ ಹೇಳಿದ್ವಿ ನಾವು. ಅದು ಹ್ಯಾಂಡ್ ಓವರ್ ತಗೊಂಡಿದ್ದಾರೆ. ಈಗ ಪಂಚಾಯತಿ ಹ್ಯಾಂಡ್ ಓವರ್ ಆಗಿದೆ. ಬಟ್ ಅದು ರಿಪೇರಿ ಮಾತ್ರ ಮಾಡಿಸ್ತಾ ಇಲ್ಲ. ಈಗ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಏನ್ ಮಾಡಿದಾರೆ? ಬೇರೆ ಅಕ್ಕಪಕ್ಕದಲ್ಲಿ ಹೋಗಿ ತರಬೇಕು. ಅಕ್ಕಪಕ್ಕದಲ್ಲಿ ಅವರೇ ತರ್ತಾ ಇದ್ದಾರೆ. ದೂರ ಹೋಗ್ಬೇಕು, ಪಾಪ ಕೈಲಾಗದೆ ಇರ್ತಾರೆ. ಇದು ಊರಿನ ಮಧ್ಯೆ ಇದೆ, ಎಲ್ಲರೂ ಅನುಕೂಲ ಆಗುತ್ತೆ. ಆದ್ರೆ ಇದನ್ನ ರೆಡಿ ಮಾಡಿಸ್ತಾ ಇಲ್ಲ. ಈಗ ಬರಗಾಲ ಅಲ್ವಾ? ಬರಗಾಲ ಆಗಿರೋದ್ರಿಂದ ನೀರಿನ ಕೊರತೆ ಇರಬಹುದೇನೋ? ನಮ್ಮಲ್ಲಿ ಏನ್ ಸಮಸ್ಯೆ? ನೀರಿನ ಸಮಸ್ಯೆ ಇಲ್ಲ, ನೀರಿದೆ, ಏನಿಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಸರಿ ಮಾಡಿದ್ದಾರೆ. ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ನೀರಿಗೆ ಸಮಸ್ಯೆ ಇಲ್ಲ. ಆದ್ರೆ ವಾಟರ್ ಮ್ಯಾನ್ ಇಲ್ಲ, ರಿಟೈರ್ಡ್ ಆಗಿದ್ದಾರೆ. ವಾಟರ್ ಮ್ಯಾನ್ ಇಲ್ಲ. ಮೇನ್ ರಿಟೈರ್ಡ್ ಆಗಿರೋ ವಾಟರ್ ಮ್ಯಾನ್ ಇಟ್ಕೊಂಡು ಇವರು ನಾವು ಜಿಲ್ಲಾ ಪಂಚಾಯತಿಗೆ ಅದನ್ನ ಪರ್ಮಿಷನ್ ತಗೊಳೋದಕ್ಕೆ ಅಂತ ಹೇಳಿದ್ರೆ ಅವ್ರು ಜಿಲ್ಲಾ ಪಂಚಾಯತ್ ಸಮೇತ ಅನುಮೋದನೆ ಕಳಿಸಿಲ್ಲ. ಅಂದ್ರೆ ಅದು ತಗೊಳಕ್ ಕಾಲ್ ಮಾಡಕ್ಕೆ. ಎಷ್ಟು ತಿಂಗಳಾಗಿದೆ ರಿಟೈರ್ಡ್ ಆಗ? 1 ವರ್ಷ ಆಗಿದೆ. 1 ವರ್ಷದಿಂದ ವಾಟರ್ ಮ್ಯಾನ್ ಇಲ್ಲ. ವಾಟರ್ ಮ್ಯಾನ್ ಇಲ್ಲ. ಅವ್ನು ಕೇಳಿದ್ರೆ ನಮ್ಗೆ ಸಂಬಳ ಕೊಡಲ್ಲ ಅನ್ನೋ ಸರಿಯಾಗಿ ಅಂದ್ರೆ ಬೇಜವಾಬ್ದಾರಿ ಅವ್ನ ಕಾಲೇ ರಿಟೈರ್ಡ್ ಆಗಿರೋದ್ರಿಂದ. ನಿಮ್ಮ ಹೆಸರು? ರಾಜಣ್ಣ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ನೀರು ಇಲ್ಲಿ ಬೀದಿನಲ್ಲೆಲ್ಲೂ ಬರ್ತಿಲ್ಲ. ನಮಗೆ ಬೀದಿನಲ್ಲಿ ಕಿತ್ತಾಕ್ಬಿಟ್ಟು ತಟ್ಟಿ ಕಟ್ಟಿದ್ದಾರೆ. ಒಂದನಿ ನೀರ್ ಬರ್ತಾ ಇಲ್ಲ. ನಮ್ಗೆ ಕುಡಿಯೋ ನೀರು ಇಲ್ಲ. ಇಲ್ಲಿ ಬೀದಿನ ಬಳಸ್ಕೊಳಕ್ ನೀರು ಇಲ್ಲ. ಅವತ್ಲಿಗಿಂದ ಹೇಳ್ತಲೇ ಇದ್ದೀವಿ. ಅವ್ರು ಹೋಗಿ ಹೇಳಿತಾ ಇದ್ದೀವಮ್ಮ, ನಮ್ಗೆ ಬರ್ತಾ ಇಲ್ಲ ಹೇಳಕ್ಕೆ, ಮಾಡಕ್ಕೆ, ಇಲ್ಲಿ ಸರ್ ಮಾಡಕ್ಕೆ ಅಂತ ಅವತ್ಲಿಗಿಂದು ನಮ್ಗೆ ಹೇಳ್ತಲೇ ಅವ್ರಣ್ಣ. ಎಷ್ಟು ವರ್ಷದಿಂದ ಸಮಸ್ಯೆ? ಆಲೆ 8-9 ತಿಂಗಳಿಂದ. 8-9 ತಿಂಗಳಿಂದ. ಇಲ್ಲಿವರೆಗೂ ಪಿಡಿಒ ಬಂದ್ ಒಂದ್ಸತಿ ಇಲ್ಲ, ಬಂದಿಲ್ಲ. ಬಂದ್ರು ಅದೇ ನೋಡ್ಕೊಂಡು ಹೋಗ್ತಾರೆ, ಆಮೇಲೆ ಬರೋದೇ ಇಲ್ಲ ಸರ್ ಮಾಡಕ್ಕೆ. ನಾವ್ ಅದಕ್ಕೆ ನೀರಿನ ಸೌಲಭ್ಯ ಇಲ್ಲ. ಈಗ ತಾತ್ಕಾಲಿಕವಾಗಿ ಏನಾದ್ರು ವ್ಯವಸ್ಥೆ ಮಾಡಿದಾರ ಕುಡಿಯೋ ನೀರಿಗೆ? ಅದೇ ಆ ಕಡೆ ಅಲ್ಲೆಲ್ಲ ಮಾಡಿದ್ದಾರೆ. ಅಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಆ ಕಡೆ ಹೋಗ್ಬೇಕು. ನಮಗೆ ನೀರಿನ ಸಮಸ್ಯೆ ಆಗೈತೆ. ಇವಾಗ ಬಳಸ್ಕೊಳಕ್ಕೂ ನೀರಿಲ್ಲ, ಅಲ್ಲಿ ಕುಡಿಯೋ ನೀರ್ಗೂ ಇಲ್ಲ. ಆ ಕಡೆ ಇಲ್ಲ, ಅಲ್ಲಿ ಹೋಗಿ ಬಿಟ್ರೆ ಅಲ್ಲಿ ತರ್ಬೇಕು, ಇಲ್ಲಾಂದ್ರೆ ಇಲ್ಲಿ ತರ್ಬೇಕಣ್ಣ. ನಮಗೆ ನೀರಿನ ಸೌಲಭ್ಯ ಇಲ್ಲ ಇಲ್ಲಿ.
ಅದಕ್ಕೆ ನಾವು ನೀರಿನ ಸೌಲಭ್ಯ ಇಲ್ಲದಕ್ಕೆ ಅವತ್ತಿನಿಂದ ಅಧ್ಯಕ್ಷರ ಮಂತಕ್ಕೆ ಹೋಗಿ ಹೇಳ್ ಬಂದ್ವಿ. ಬಂದ್ರೆ ಅವ್ರು ಬಂದಿಲ್ಲ. ಈಗ ಹೋಗ್ತಿದೀವಕ್ಕ ನಾವ್ ಹೇಳ್ತಾ ಇದ್ದೀವಿ, ಅವ್ರು ಬಂದಿಲ್ಲ ಸರ್ ಮಾಡಕ್ಕೆ, ನಾವೇನ್ ಮಾಡೋಣ ಅಂತ ಅಂದ್ರು. ಹೋಗ್ಲಿ ಬೀದಿನಲ್ಲಿ ನಾನು ಹಾಕೋಣ ಅಂತ ಅಂದೆ, ಅದಕ್ಕೂ ಅವರು ಇದು ಮಾಡ್ತಾ ಈಗ ಮನೆ ಮನೆ ಗಂಗೆ ಅಂತ ಬಿಟ್ಟು ಮಾಡಿದಾರಲ್ಲ ಪ್ರಾಜೆಕ್ಟ್, ಅದ್ರದ್ದು ನೀರ್ ಬರ್ತಾ ಇಲ್ವಾ? ಅಲ್ಲಿ ನಮ್ಗೆ ಇನ್ನ ನಲ್ಲಿನೇ ಹಾಕಿಲ್ಲ, ಇನ್ನ ಇಲ್ಲಿ ಹಾಕೇ ಇಲ್ಲ ನಮ್ ಬೀದಿಗಳಿಗೆ. ಅಲ್ಲೆಲ್ಲ ಹಾಕವ್ರ ಆ ಕಡೆ, ನಮ್ ಬೀದಿಗಳಿಗೆ ಈಗ ಹಾಕೇ ಇಲ್ಲ. ಜಲ್ ಜೀವನ್ ಕೆಲಸ ಆಗೇ ಇಲ್ಲ ನಮ್ಗೆ ಅದಕ್ಕೆ ನೀರಿನ ಸೌಲಭ್ಯ ಇಲ್ಲ. ಇವಾಗ ಆ ಕಡೆ ಬಿಟ್ರೆ ಆ ಕಡೆ ಹೋಗ್ಬೇಕು, ಇಲ್ಲ ಈ ಕಡೆ ಬಿಟ್ರೆ ಈ ಕಡೆ ಹೋಗ್ಬೇಕು, ಇಲ್ಲ ಅಟ್ಟಿ ಕಡೆ ಬಿಟ್ರೆ ಅಲ್ಗೂ ಹೋಗ್ಬೇಕು. ನಮಗೆ ನೀರಿನ ಸೌಲಭ್ಯ ಇಲ್ಲ ಐತೆ. ಇಲ್ಲಿ ಬರ್ತಾ ಇಲ್ವಾ ನೀರು? ಎಷ್ಟು ದಿವಸದಿಂದ ಬರ್ತಾ ಇಲ್ಲ? 6 ತಿಂಗಳಿಂದನೂ ನೀವು ಅಲ್ಲಿ ಮನೆ ಕುಡ್ಕೆ ತಗೋತಾ ಇದ್ದೀರಾ? ಅಣ್ಣ ಎಲ್ಲಿಂದ ತರ್ತಾ ಇದ್ದೀರಾ ನೀರು? ನೀರು ಯಾಕೆ ನೀರು ಬಿಡ್ತಾ ಇಲ್ವಾ ಇಲ್ಲಿ? ಹಾ, ಕುಡಿಯೋ ನೀರು. ಹಾ, ಒಂದು ಬೀದಿ ನಲ್ಲಿಗೆ ನೀರೇ ಬರ್ತಾ ಇಲ್ಲ. ನಾವು ಅಕ್ಕಪಕ್ಕ ಹೋಗಿ ಹಿಡ್ಕೊಬರ್ಬೇಕು. ಯಾರ ಸೊಪ್ಪುಗಳಿಗೆ ತುಂಬಿರತ್ತವ ಅವ್ರಿಗೆ ಕೇಳಿ ಹಿಡ್ಕೊಬರ್ಬೇಕು. ಅಲ್ಲ, ಕುಡಿಯಕ್ ನೀರ್ ಬಿಡ್ತಾ ಇದಾರಂತಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮಾಮೂಲಿ ನೀರ್ ನೆಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿ. ಕುಡಿಯೋ ನೀರು ಇಲ್ಲ. ಹೋಗಿ ಒಂದು ಮೈಲಿ ಹೋಗೋ ಅಲ್ಲೆಲ್ಲೋ ಹೋಗಿ ಹಿಡ್ಕೊಬರ್ಬೇಕು. ಎಷ್ಟು ದಿವಸದಿಂದ ಸಮಸ್ಯೆ ಅಮ್ಮ ಇದು? 1 ವರ್ಷ ಆಗೈತೆ. 1 ವರ್ಷದಿಂದನೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಯಾರ್ಯಾರಿಗೆ ಹೇಳಿದಾರೆ ನೀವು? ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ? ನಾವು ಎಲ್ಲ ಅಧ್ಯಕ್ಷರಿಗೆ ಹೇಳ್ತಾ ಇರ್ತೀವಿ, ಇವ್ರಿಗೆ ಹೇಳ್ತೀವಿ, ಅವ್ರಿಗೆ ಹೇಳ್ತೀವಿ, ಗೆದ್ದಿರೋರ್ಗೆ. ಏನ್ ಹೇಳ್ತಾರ ಅವರು? ಅದೇ ಹೇಳ್ತೀವಿ ನಾವು, ಪಂಚಾಯತಿಗೆ ಹೋಗಿ ಹೇಳ್ತೀವಿ, ಅವ್ರು ಬರ್ತಾ ಇಲ್ಲ ಅಂತಾರೆ. ಯಾರು PDO ಬರ್ತಾ ಇಲ್ಲ ಅಂತ? ರಿಪೇರಿ ಮೆಂಬರ್ಗಳು ಏನ್ ಮಾಡ್ತಾರೆ, ಸರಿ ಹೋಗ್ಲಿಲ್ಲ. ಅಲ್ಲಿ ಒಂದ್ 7-8 ತಿಂಗಳಿಂದ ಬಂದಿಲ್ಲ ನೀರು. ಅದಕ್ಕೆ ನಾವ್ ಇನ್ನೇನ್ ಮಾಡೋದು, ಅಲ್ಲಿ ಒತ್ಕೊಂಡ್ಬಂದು ಕುಡಿತಾ ಇದ್ವಿ ನೀರು. ಯಾಕೆ ನೀರಿಂದು ಸಮಸ್ಯೆ ಆಗೈತಿ ಈಗ? ಯಾರಿಗ್ ಗೊತ್ತು. ಒಂದು ಕೆಟ್ಟೋಯ್ತೆ, ತಂದು ಸರ್ ಮಾಡಿಲ್ವಲ್ಲ, ರಿಪೇರಿ ಮಾಡಿಲ್ಲ ಬಂದಿಲ್ಲ. ರಿಪೇರಿ ಮಾಡಿದ್ರೆ 2 ದಿನ ಬರ್ತಾರೆ, 3ನೇ ದಿನಕ್ಕೆ ಬರೋದೇ ಇಲ್ಲ ನೀರು. ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ PDO ಏನಾದ್ರು ತಿಳಿಸಿದ್ರಾ? ನಾವು ಅಧ್ಯಕ್ಷರು ತಿಳಿಸಿದೀವಪ್ಪ. ಯಾಕೆ ಅವ್ರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ ನಮಗೀಗ. ಅವ್ರು ಕೇಳವ್ರೆ, ನಾವ್ ಇವ್ರನ್ನ ಕೇಳ್ತೀವಿ. ಏನ್ ಹೇಳ್ತಾ ಇದಾರೆ ಈಗ? ಅದೇ ನಾ ಮಾಡ್ಸೋಣ ಅಂತ ಹೇಳ್ತಾರೆ, ಇನ್ನು ಮಾಡ್ಸಿಲ್ಲ.